ಮಂಗಳೂರಿನ ಫಳ್ಳೀರ್ನಲ್ಲಿರುವ ಪ್ರತಿಷ್ಠಿತ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರನ್ನ ಸನ್ಮಾನಿಸಲಾಯಿತು. ನಗರದ ಹೆಸರಾಂತ ಚಿನ್ನಾಭರಣ ಮಳಿಗೆಯಾದ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾವೇರಿ ಆಂಬ್ಯುಲೆನ್ಸ್ ಮತ್ತು ಸರ್ವಿಸಸ್ನ ಮಾಲಕರಾದ ರಾಧಿಕಾ, ಮಿಸ್ ಇಂಡಿಯಾ ಫಿಟ್ ಮಾಮ್, ಮಿಸ್ ಕರ್ನಾಟಕ ಮತ್ತು ಮಿಸ್ ಏಷ್ಯಾ ಪೆಸಿಫಿಕ್ 2019 ವಿಜೇತರಾದ ನಯನಾ ಶೆಟ್ಟಿ, ಮಂಗಳೂರಿನ ಪ್ರಸಿದ್ಧ ಹಳ್ಳಿ ಮನೆ ರೊಟ್ಟಿಯ ಶಿಲ್ಪಾ ಅವರನ್ನ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಮಿಸ್ ಇಂಡಿಯಾ ಫಿಟ್ ಮಾಮ್, ಮಿಸ್ ಕರ್ನಾಟಕ ಮತ್ತು ಮಿಸ್ ಏಷ್ಯಾ ಪೆಸಿಫಿಕ್ 2019 ವಿಜೇತರಾದ ನಯನಾ ಶೆಟ್ಟಿ ಅವರು, ಫಿಟ್ನೆಸ್ ಎನ್ನುವುದು ತೂಕ ಕಡಿಮೆ ಅಥವಾ ಪಡೆದುಕೊಳ್ಳಲು ಮಾತ್ರವಲ್ಲ, ಮಾನಸಿಕವಾಗಿಯೂ ಒಬ್ಬ ವ್ಯಕ್ತಿಯಲ್ಲಿ ಅದು ಪರಿಣಾಮವನ್ನ ಬೀರುತ್ತದೆ. ಆ ನಿಟ್ಟಿನಲ್ಲಿ ಫಿಟ್ನೆಸ್ ಜಿಮ್ ಅನ್ನ ವಾಮಂಜೂರಿನಲ್ಲಿ ಆರಂಭಿಸಿದ್ದೇನೆ. ಇದು ಮಹಿಳೆಯರಿಗೆ ತುಂಬಾ ಉಪಯುಕ್ತ ಎಂದು ಹೇಳಿದ್ರು. ಎಲ್ಲರೂ ಯೋಚನೆ ಮಾಡೋದು ಫಿಟ್ನೆಸ್ ಹೋಗೋದು, ವೆಯ್ಟ್ ಲಾಸ್ ಇಲ್ಲ ವೆಯ್ಟ್ ಗೇನ್ ಇಲ್ಲ ನಮ್ಮದು ಬಲ್ಜಿಂಗ್ ವೆಯ್ಟ್ ಎಲ್ಲ ರೆಡ್ಯೂಸ್ ಮಾಡಬೇಕು ಅಂತ. ಬಟ್ ಮೈ ಹೋಲ್ ಪರ್ಪಸ್ ವಾಸ್ ಟು ಗೆಟ್ ಔಟ್ ಆಫ್ ಮೈ ಡಿಪ್ರೆಷನ್. ಸೊ ನಾಟ್ ಎವ್ರಿಬಡಿ ನೋಸ್, ಎಲ್ರಿಗೂ ಗೊತ್ತಿರೋದಿಲ್ಲ ದಟ್ ಆಫ್ಟರ್ ಡೆಲಿವರಿ ನಾವು ಮೋಸ್ಟ್ ಆಫ್ ದ ವಿಮೆನ್ 80% ಆಫ್ ದ ವಿಮೆನ್ ಗೆಟ್ ಇನ್ ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಸೊ ನಿಮಗೆ ಮನೆಯಲ್ಲಿ ಜಾಸ್ತಿ ಸಪೋರ್ಟ್ ಸಿಗಲಿಲ್ಲ ಅಂದರೆ, ಅದೊಂದು ಎಂಕರೇಜ್ಮೆಂಟ್ ಸಿಗಲಿಲ್ಲ ಅಂದರೆ, ಯು ಲುಕ್ ಫಾರ್ ಔಟ್ಸೈಡ್ ಸೋರ್ಸ್ ಟು ಗೆಟ್ ಔಟ್ ಆಫ್ ವಾಟ್ ಈಸ್ ಫ್ರಸ್ಟ್ರೇಟಿಂಗ್ ಯು. ಸೊ ಅದೇ ಥರ ನಾನು ಸಹ ನಂದು ಇವನು ಎಲ್ಲ ಈಗ ನೋಡ್ತಾ ಇದ್ದೀರಲ್ವಾ, ಆಗಲೂ ಹೀಗೆ ಇದ್ದ, ಈಗಲೂ ಹೀಗೆ ಇದ್ದಾನೆ. ಬಟ್ ಐ ಮೇಡ್ ಇಟ್ ಅ ಪಾಯಿಂಟ್ ದ್ಯಾಟ್ ನನಗೋಸ್ಕರ ನಾನು ಸ್ವಲ್ಪ ಟೈಮ್ ತಗೊಳ್ಬೇಕು ಅಂತ ಜಿಮ್ಗೆ ಹೊರಟೆ. ಜಿಮ್ಗೆ ಹೋಗಿ ನನಗೆ ಅಂತ ಸ್ಟಾರ್ಟ್ ಮಾಡಿದ್ದು ಜರ್ನಿ ಇವಾಗ ಎಲ್ರಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಅನಂತರ ಕಾವೇರಿ ಆಂಬ್ಯುಲೆನ್ಸ್ ಮತ್ತು ಸರ್ವಿಸಸ್ನ ಮಾಲಕರಾದ ರಾಧಿಕಾ ಅವರು ಮಾತನಾಡಿ, ತಾವು ನಡೆದುಕೊಂಡು ಬಂದ ಜೀವನದ ಪಯಣವನ್ನ ಮೆಲುಕು ಹಾಕಿ ಹೆಣ್ಣು ಮಕ್ಕಳು ಯಾವುದೇ ಕೆಲಸಕ್ಕೂ ಹಿಂಜರಿಯಬಾರದು ಎಂದು ಹೇಳಿದ್ರು. ನಾನು ಚಿಕ್ಕ ವಯಸ್ಸಿಂದಲೂ ತುಂಬಾ ಕಷ್ಟ ಅಂದರೆ ನಮಗೆ ಹೇಳ್ಕೊಳ್ಳಿಕ್ಕಲ್ಲ ಅಂತ ಕಷ್ಟ ಜೀವನದಲ್ಲಿ ಬಂದದ್ದು. ನಾನು ಚಿಕ್ಕ ವಯಸ್ಸಿಂದಲೂ ಒಂದು ಗಂಡು ಮಗುವಿದ್ದಾಗೆ ನನ್ನ ಮನೆಯಲ್ಲಿ. ನಾನು ಈ ಥರ ಆಗ್ತೀನಿ ನನಗೆ ಗೊತ್ತಿಲ್ಲ ಆಯಿತು. ಆದರೆ ನಮಗೆ ಜೀವನ ಒಂದು ಪಾಠ ಕಲಿಸ್ತದೆ ಅಂತ ಹೇಳಿದ್ರೆ ನನ್ನದೊಂದು ಜೀವನ ಚರಿತ್ರೆನೇ ಇದೆ. ಅದೆಲ್ಲ ಹೇಳಲಿಕ್ಕಾಗೋದಿಲ್ಲ. ಈಗಿನ ಎಲ್ಲ ಹೆಣ್ಮಕ್ಳಿಗೂ ನನ್ನ ಪರವಾಗಿ ಎಲ್ಲರಿಗೂ ನಾನು ಸಪೋರ್ಟಿಗೆ ನಿಲ್ಲಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಯಾಕೆಂದರೆ ನನಗೆ ಇವತ್ತು ನನ್ನ ಕಾಲ ಮೇಲೆ ಅಂತೀನಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ನಾನು ಸಪೋರ್ಟಾಗಿ ನಿಲ್ಲಬೇಕು ಅಂತ ತುಂಬ ಆಸೆ ಉಂಟು. ತುಂಬ ಹೆಣ್ಮಕ್ಳು ಏನೂ ಗೊತ್ತಿಲ್ಲದಲೇ ಇರ್ತಾರೆ. ಆದರೆ ನಮ್ಮಂತ ನೋಡಿ ನಮ್ಮ ಪರಿಚಯ ಮಾಡ್ಕೊಂಡು ಬಂದು ಸಪೋರ್ಟಾಗಿ ನಿಂತು ಮುಂದೆ ಬರಲಿ ಅಂತ ನನ್ನ ಆಸೆ ಇದೆ. ಇದೇ ವೇಳೆ ಮಂಗಳೂರಿನ ಪ್ರಸಿದ್ಧ ಹಳ್ಳಿ ಮನೆ ರೊಟ್ಟಿಯ ಶಿಲ್ಪಾ ಅವರು ಮಹಿಳಾ ದಿನಾಚರಣೆಯ ಶುಭಾಶಯವನ್ನ ತಿಳಿಸಿ ಅವರ ಜೀವನದ ಬಗ್ಗೆ ತಿಳಿಸಿ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ರು. ನಾವು ಹೆಣ್ಮಕ್ಳು ಏನೇ ಮುಂದೆ ಬರಬೇಕು ಅಂದರೆ ಬ್ಯಾಕ್ ಸಪೋರ್ಟ್ ಇದ್ದೇ ಇದ್ದಾರೆ. ಎಲ್ಲರೂ ಕೆಟ್ಟವರಲ್ಲ. ನನಗೂ ಕೂಡ ನನ್ನ ಬ್ರದರ್ ಇದ್ದಾನೆ. ಸೊ ನಾನು ಇವತ್ತು ಈ ಸ್ಟೇಜಲ್ಲಿದ್ದೀನಿ ಅಂದರೆ ಒಂದು ನನ್ನ ಮಗ, ಒಂದು ನನ್ನ ತಮ್ಮ. ಸೊ ನನ್ನ ಮೂಲತಃ ಹಾಸನ್. ನನ್ನ ಬಗ್ಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಹಳ್ಳಿ ಮನೆ ರೊಟೀಸ್ ಎಷ್ಟು ಜನ ಗೊತ್ತಿದೆ ಗೊತ್ತಿದೆಯಾ? ಸೊ ನಾನು ಮೂಲತಃ ಹುಟ್ಟಿ ಬೆಳೆದದೆಲ್ಲ ಹಾಸನಲ್ಲಿ. ನಾನು ಮ್ಯಾರೇಜ್ ಆಗಿ ಇಲ್ಲಿ ಬಂದದ್ದು. ನನ್ನ ಹಸ್ಬೆಂಡ್ ಇಲ್ಲಿ ಬಿಸ್ನೆಸ್ ಇತ್ತು ಬ್ಯಾಂಗ್ಳೂರಲ್ಲಿ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು, ಅನಿಲ್ ರೋಡ್ ಲೈನ್ಸ್ ಅಂತೇಳಿ ಕೆಲವ್ರಿಗೆ ಗೊತ್ತಿದೆ. ಸೊ ನಮ್ಮದೇ 40 ಟ್ರಕ್ಸ್ ಇತ್ತು. ಒಂದು ಮದರ್ ಬ್ರಾಂಚ್ ಬಂದು ನಮ್ಮದು ಬ್ಯಾಂಗ್ಳೂರು, ಮತ್ತು ಇನ್ನು ಅದರ್ ಬ್ರಾಂಚಸ್ ಟು ಬೇರೆ ಕಡೆ ಇತ್ತು ನಮ್ಮದು, ಹೊಸಪೇಟೆ ಮತ್ತು ಚಿತ್ರದುರ್ಗ. ಸೊ ಬ್ಯಾಂಗ್ಳೂರಲ್ಲಿ ಟಾಪ್ ಬಿಸ್ನೆಸ್ ಮ್ಯಾನ್ ಆಗಿದ್ದರು ನನ್ನ ಹಸ್ಬೆಂಡ್. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. 2009 ಅವ್ರು ಮಿಸ್ ಆದರು. ಮಿಸ್ ಅಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಹೊರಗೆ ಹೋದದ್ದು. ಏನಾಯಿತು ಅಂತ ನನಗೂ ಇಲ್ಲಿವರೆಗೂ ಗೊತ್ತಿಲ್ಲ. ಈ ಸಂದರ್ಭ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಶೌಕತ್ ಅಲಿ, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್, ಗೆಸ್ಟ್ ರಿಲೇಷನ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.